ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಿ ಕ್ಷೇತ್ರ ಪೊಳಲಿಯ ಶ್ರೀ ರಾಜರಾಜೇಶ್ವರಿ ದೇವಿ ದೇವಸ್ಥಾನ ಪುನರ್ ನಿರ್ಮಾಣಗೊಳ್ಳುತ್ತಿದ್ದು 2019 ಮಾರ್ಚ್ 10ರಂದು ಶ್ರೀ ದುರ್ಗಾ ಪರಮೇಶ್ವರಿ, ರಾಜರಾಜೇಶ್ವರಿ, ಮಹಾಗಣಪತಿ, ಸುಬ್ರಹ್ಮಣ್ಯ, ಭದ್ರಕಾಳಿ ದೇವರುಗಳ ಪ್ರತಿಷ್ಠೆ ಹಾಗೂ ಮಾರ್ಚ್ 13ರಂದು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ರಾಜರಾಜೇಶ್ವರಿ ಸಪರಿವಾರ ದೇವರುಗಳಿಗೆ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಎಂದು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮಾಜಿ ಸಚಿವ ಬಿ ರಮಾನಾಥ್ ರೈ ತಿಳಿಸಿದರು. ಅವರು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ, ದೇವಳದಲ್ಲಿ ಇರಿಸಿದ ಅಷ್ಟಮಂಗಳ ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದಂತೆ ದೇವಳದ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ದೇವಸ್ಥಾನದ ಎಲ್ಲಾ ಪುನರ್ ನಿರ್ಮಾಣ ಕಾಮಗಾರಿಗೆ ರೂಪಾಯಿ 19 ಕೋಟಿ ಅಂದಾಜಿಸಲಾಗಿದ್ದು, ಈವರೆಗೆ ದೇಣಿಗೆ ರೂಪದಲ್ಲಿ 6.63 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಈಗಾಗಲೇ 70% ಜೀರ್ಣೋದ್ಧಾರ ಕಾರ್ಯ ಪೂರ್ಣಗೊಂಡಿದ್ದು, ಇನ್ನು ಬಾಕಿ ಉಳಿದಿರುವ ಕೆಲಸವು ಮುಂದಿನ 2 ತಿಂಗಳೊಳಗೆ ಪೂರ್ಣಗೊಳ್ಳಲಿದೆ. ಮಾರ್ಚ್ 10ರಿಂದ 13ರೊಳಗೆ ನೂತನ ಧ್ವಜಸ್ತಂಭದ ಧ್ವಜ ಪ್ರತಿಷ್ಠೆ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠೆಯೂ ನಡೆಯಲಿದೆ. ಮಾರ್ಚ್ 14ರಿಂದ ಎಂದಿನಂತೆ ಶ್ರೀದೇವರ ವಾರ್ಷಿಕ ಮಹೋತ್ಸವವೂ ನಡೆಯಲಿದೆ. ಮುಂದಿನ ಜನವರಿ 15ರಿಂದ 1000 ಸೀಮೆಯ ಭಕ್ತಾದಿಗಳು ನಿಯಮದಂತೆ ವ್ರತಾಚರಣೆಯಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದರು. ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀ ರಾಜರಾಜೇಶ್ವರಿ, ಮಹಾಗಣಪತಿ, ಸುಬ್ರಹ್ಮಣ್ಯ, ಭದ್ರಕಾಳಿ ದೇವರ ಪ್ರತಿಷ್ಠೆ ಎಲ್ಲ ನಾವು 10 ತಾರೀಕಿನ ದಿವಸ ನಾವು ಮಾಡ್ತೀವಿ. ಹಾಗೂ ಮಾರ್ಚ್ ತಿಂಗಳ 10ನೇ ತಾರೀಕಿಗೆ ದುರ್ಗಾ ಪರಮೇಶ್ವರಿ, ರಾಜರಾಜೇಶ್ವರಿ, ಮಹಾಗಣಪತಿ, ಸುಬ್ರಹ್ಮಣ್ಯ, ಭದ್ರಕಾಳಿ ದೇವರ ಪ್ರತಿಷ್ಠೆಯನ್ನು ಮಾಡ್ತೇವೆ. ಹಾಗೆಯೇ 13ನೇ ತಾರೀಕಿಗೆ ಮಾರ್ಚ್ 13ನೇ ತಾರೀಕಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀ ರಾಜರಾಜೇಶ್ವರಿ ಸಹಪರಿವಾರ ದೇವರುಗಳಿಗೆ ಬ್ರಹ್ಮಕಲಶ ನಡೆಯಲಿರುತ್ತದೆ. ಇದರ ಬ್ರಹ್ಮಕಲಶ ಕಾರ್ಯಕ್ರಮ ಆ ದಿವಸ ಆಗುತ್ತೆ. ಮಾರ್ಚ್ 10ರಿಂದ 13ರೊಳಗೆ ನೂತನ ಧ್ವಜಸ್ತಂಭದ ಧ್ವಜ ಪ್ರತಿಷ್ಠೆಯ ಹಾಗೂ ಪರಿವಾರ ದೇವರ ಪ್ರತಿಷ್ಠೆ ನಡೆಯಲಿರುತ್ತದೆ. ಮಾರ್ಚ್ 14ರಿಂದ ಎಂದಿನಂತೆ 1 ತಿಂಗಳ ಜಾತ್ರೆ. ಇದು ಈ ಪೊಳಲಿ ದೇವಸ್ಥಾನದ ಜಾತ್ರೆ ಅಂತ ಹೇಳಿದ್ರೆ, ಕುಡಿಬರವಲ್ಲಿ ಆ ದೇವಸ್ಥಾನದ ಉತ್ಸವದ ಧ್ವಜಾರೋಹಣ ಮಾಡಿದ ನಂತರ ಈ ಒಂದು ಉತ್ಸವ 1 ತಿಂಗಳವರೆಗೆ ನಡೆಯತಕ್ಕಂಥ ಉತ್ಸವ. ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮುಕ್ತೇಸರ ಡಾ ಮಂಜಯ್ಯ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಉಳಿಪಾಡಿ ಕುತ್ತು ಧಾರನಾಥ್ ಆಳ್ವಾ, ಕ್ಷೇತ್ರದ ಪ್ರಧಾನ ಅರ್ಚಕ ಮಾಧವ್ ಭಟ್, ಅನುವಂಶಿಕ ಮೊಕ್ತೇಸರ ಚೇರ ಸೂರ್ಯನಾರಾಯಣ ರಾವ್, ಕಾರ್ಯನಿರ್ವಹಣಾಧಿಕಾರಿ ಪಿ ಪ್ರವೀಣ್ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಶರತ್ ಸಾಲಿಯಾನ್ ಜೊತೆ ಸಂದೀಪ್ ಸಾಲಿಯಾನ್, ವಿ4 ನ್ಯೂಸ್ 24/7 ಪೊಳಲಿ.